ಕರ್ನಾಟಕ ಕೇರಳ ಗಡಿ ಪ್ರದೇಶದ ಕೇರಳ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ಅಳವಡಿಕೆಯಾಗಿದ್ದ ಸ್ಯಾನಿಟೈಸಿಂಗ್ ಪಾಯಿಂಟ್ಗೆ ವಾಹನವೊಂದು ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಸ್ಯಾನಿಟೈಸಿಂಗ್ ಪಾಯಿಂಟ್ ಸಂಪೂರ್ಣವಾಗಿ ಮುರಿದು ಕಾರ್ಯಾಚರಣೆಯೇ ಸ್ಥಗಿತಗೊಂಡಿದೆ. ಗಡಿಯಿಂದ ಕೇರಳಕ್ಕೆ ಸಾಗುವಂತಹ ವಾಹನಗಳನ್ನು ಸ್ಯಾನಿಟೈಸ್ ಮಾಡುವ ಉದ್ದೇಶದಿಂದ ಆಟೋಮ್ಯಾಟಿಕ್ ವಿಧಾನದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಓವರ್ಲೋಡ್ ಅನ್ನು ಹೇರಿಕೊಂಡು ಆಗಮಿಸಿದಂತಹ ಟ್ರಕ್ ಒಂದು ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿದೆ ಅಂತ ಆರ್ಟಿಒ ಕಚೇರಿ ಅಧಿಕಾರಿ ರಂಜಿತ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಭಾಗದಿಂದ ಆಗಮಿಸುವ ವಾಹನಗಳನ್ನು ಹೆಚ್ಚಿನ ರೀತಿಯಲ್ಲಿ ಸ್ಯಾನಿಟೈಸ್ ಮಾಡುವಂತಹ ಜವಾಬ್ದಾರಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ನೀಡಿರುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಡಿಕ್ಕಿ ಹೊಡೆದ ವಾಹನ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಆದಷ್ಟು ಬೇಗ ಸ್ಥಗಿತಗೊಂಡ ಸ್ಯಾನಿಟೈಸರ್ ಪಾಯಿಂಟ್ ಅನ್ನು ದುರಸ್ತಿಗೊಳಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ഇത് 30/5/2020 ശനിയാഴ്ച രാത്രി ഏകദേശം 8:30 മണിയാകുമ്പോഴേക്കും ഒരു കേരള വണ്ടി വന്ന് നമ്മുടെ ഡ്രമ്മ് കയറ്റി വന്ന വണ്ടിയായിരുന്നു. വണ്ടി ഇടിച്ചപ്പോൾ ഒന്ന് തകർന്നു പോയി. അതിൽ വാഹനത്തിൻ്റെ ആൾക്കാർ തന്നെ ഇതിൻ്റെ റീപ്രൊഡക്റ്റ് ചെയ്യുന്ന കാര്യങ്ങളെ കുറിച്ച് എല്ലാ കാര്യങ്ങളും ചെയ്യാൻ നേരിട്ടുണ്ട്. കേസ് രജിസ്റ്റർ ചെയ്തിട്ടുണ്ട്. അതിനുശേഷം നമ്മൾ